ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಯಾವುದಾದರೂ ವಿಚಾರಗಳನ್ನು ಚರ್ಚಿಸಿ ನಿದ್ರಿಸುವ ಸಂದರ್ಭ ಕನಸುಗಳನ್ನು ಕಾಣುವುದು ಸಹಜ. ಆದರೆ ಯೋಚನೆ ಮಾಡದಿರುವ ವಿಚಾರಗಳು ಅಥವಾ ಸನ್ನಿವೇಶಗಳನ್ನು ಕನಸಿನಲ್ಲಿ ಕಂಡರೆ ಅದು ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ. ಕೆಲವೊಂದು ಶುಭ ಅಥವಾ ಅಶುಭ ಫಲಗಳನ್ನು ನೀಡುತ್ತದೆ. ಆ ಸೂಚನೆಗಳು ಯಾವುವು ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಕನಸಿನಲ್ಲಿ ಧಾನ್ಯಗಳ ರಾಶಿಯನ್ನು ಕಂಡರೆ ಖಂಡಿತವಾಗಿಯೂ ಸಂಪತ್ತು ವೃದ್ಧಿಸುವ ಸೂಚನೆಯಾಗಿರುತ್ತದೆ. ಯಾರ ಕೈಯಿಂದಲಾದರೂ ಹಣ ಪಡೆದುಕೊಂಡಂತೆ ಅಥವಾ ಉಪ್ಪು ಪಡೆದುಕೊಂಡಂತೆ ಕನಸು ಪದೇ ಪದೇ ಕಾಡುತ್ತಿದ್ದರೆ ಋಣಬಾಧೆ ಬಾಕಿ ಇರುವ ಸೂಚನೆಯಾಗಿರುತ್ತದೆ. ಒಂದು ನಿರ್ದಿಷ್ಟ ದೇವತೆ ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಆ ದೇವತೆಗೆ ಒತ್ತಿರುವ ಯಾವುದಾದರೂ ಹರಕೆ ಬಾಕಿ ಇರುವ ಸೂಚನೆಯಾಗಿರುತ್ತದೆ. ಹಾವು ಕಡಿದು ರಕ್ತ ಬರುವ ಕನಸು ಕಂಡರೆ ಕೆಲವೊಂದು ಬಾರಿ ಒಳ್ಳೆಯ ಸೂಚನೆಯಾಗಿದ್ದರೂ ಸಹ ಪದೇ ಪದೇ ಕನಸಿನಲ್ಲಿ ಹಾವು ಅಟ್ಟಿಸಿಕೊಂಡು ಬರುತ್ತಿದ್ದರೆ ಅದು ಸರ್ಪದೋಷ ಇದೆ ಎನ್ನುವುದರ ಸೂಚನೆಯಾಗಿರುತ್ತದೆ. ವಾಹನಗಳಲ್ಲಿ ಅಥವಾ ಎತ್ತಿನ ಗಾಡಿಯಲ್ಲಿ ಪ್ರಯಾಣಿಸಿದಂತೆ ಕಂಡರೆ ದೂರ ಪ್ರಯಾಣ ಮಾಡುವ ಅವಕಾಶವಿರುವುದನ್ನು ಸೂಚಿಸುತ್ತದೆ. ಸಣ್ಣ ಮಗು ಕನಸಿನಲ್ಲಿ ಕಾಣಿಸಿಕೊಂಡರೆ ಐಶ್ವರ್ಯ ಬರುವ ಸೂಚನೆಯಾಗಿರುತ್ತದೆ. ಕನಸಿನಲ್ಲಿ ಸ್ನಾನ ಮಾಡುತ್ತಿರುವಂತೆ ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿದೆ. ದೇವಾಲಯಗಳು ಅಥವಾ ಹುಣ್ಣಿಮೆಯ ಚಂದ್ರನನ್ನು ಕನಸಿನಲ್ಲಿ ಕಂಡರೆ ಶುಭ ಫಲವನ್ನು ನೀಡುತ್ತದೆ. ಕನಸಿನಲ್ಲಿ ಕಾಗೆ ಪದೇ ಪದೇ ಕಾಣಿಸಿಕೊಂಡರೆ ಶನಿ ಗ್ರಹಕ್ಕೆ ಸಂಬಂಧಿಸಿದ ದೋಷವನ್ನು ಸೂಚಿಸುತ್ತದೆ. ಪದೇ ಪದೇ ಕೆಂಪು ವಸ್ತ್ರ ತೊಟ್ಟಿರುವ ಸ್ತ್ರೀಯನ್ನು ಆಲಂಗಿಸಿದಂತೆ ಕನಸು ಕಂಡರೆ ಅದು ಮರಣಕಾಲ ಹತ್ತಿರವಿರುವುದನ್ನು ಸೂಚಿಸುತ್ತದೆ. ಬಿಳಿ ವಸ್ತುಗಳು ಅಥವಾ ಮುತ್ತೈದೆಯರು, ನದಿಗಳು ಅಥವಾ ತುಳಸಿ ಗಿಡವನ್ನು ಕನಸಿನಲ್ಲಿ ಕಂಡರೆ ಶುಭದಾಯಕವಾಗಿರುತ್ತದೆ. ಸ್ಪಷ್ಟವಾಗಿ ಹರಿಯುವ ಶುಭ್ರವಾದ ನೀರನ್ನು ಕನಸಿನಲ್ಲಿ ಕಂಡರೆ ಜೀವನದಲ್ಲಿ ಯಶಸ್ಸು ಸಾಧಿಸುವ ಸೂಚನೆಯನ್ನು ನೀಡುತ್ತದೆ. ನದಿಯ ನೀರಿನಲ್ಲಿ ಈಜುತ್ತಿರುವ ಕನಸು ಕಂಡರೆ ಅತಿ ಶೀಘ್ರದಲ್ಲಿ ನಿಮ್ಮ ತೊಂದರೆಗಳು ನಿವಾರಣೆಯಾಗುವ ಸೂಚನೆಯಾಗಿರುತ್ತದೆ. ಪದೇ ಪದೇ ದುಷ್ಟಶಕ್ತಿಗಳು ಕಾಡುತ್ತಿರುವಂತೆ ಕನಸು ಕಂಡರೆ ವಾಮಾಚಾರ ನಡೆದಿರುವ ಸಾಧ್ಯತೆಯನ್ನು ತೋರಿಸುತ್ತದೆ. ಕನಸಿನಲ್ಲಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಂಡಿರುವ ಬಾವಿಯನ್ನು ಕಂಡರೆ ಜೀವನದಲ್ಲಿ ಯಶಸ್ಸು ಸಾಧಿಸುವ ಮುನ್ಸೂಚನೆಯಾಗಿದೆ. ಕನಸಿನಲ್ಲಿ ಸಮುದ್ರ ಕಂಡುಬಂದರೆ ಜೀವನದಲ್ಲಿ ಯಾವುದಾದರೊಂದು ಸಾಧನೆ ಮಾಡುವ ಸಾಧ್ಯತೆಯನ್ನು ಬಿಂಬಿಸುತ್ತದೆ. ಬೆಳಗಿನ ಜಾವ ವಾಹನ ಅಪಘಾತವಾಗುವ ಕನಸು ಕಂಡರೆ ಆ ದಿನ ಪ್ರಯಾಣ ಮಾಡದೆ ಇರುವುದು ಉತ್ತಮ. ಕನಸಿನಲ್ಲಿ ಜಲಪಾತವನ್ನು ಕಂಡರೆ ಅದು ಜೀವನದಲ್ಲಿರುವ ಎಲ್ಲ ದುಃಖಗಳು ನಿವಾರಣೆಯಾಗುವ ಸೂಚನೆಯಾಗಿರುತ್ತದೆ. ನೀರಿನಲ್ಲಿ ಮುಳುಗುತ್ತಿರುವ ಕನಸು ಕಂಡರೆ ಮುಂದಿನ ದಿನಗಳಲ್ಲಿ ತೊಂದರೆಗಳು ಸಂಭವಿಸುವ ಸೂಚನೆಯಾಗಿರುತ್ತದೆ. ಕನಸಿನಲ್ಲಿ ಈರುಳ್ಳಿ ಕಂಡರೆ ಶತ್ರುಬಾಧೆ ನಿವಾರಣೆಯಾಗುವ ಸೂಚನೆಯಾಗಿರುತ್ತದೆ. ಸ್ವಪ್ನ ಫಲಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.